ರಾಜ್ಯ ಪ್ರವಾಸದ ಹಿನ್ನೆಲೆಯಲ್ಲಿ ನಿನ್ನೆ ಪುತ್ತೂರಿಗೆ ಭೇಟಿ ನೀಡಿದ್ದ ರಾಜ್ಯ ಬ್ರಾಹ್ಮಣ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಸಚ್ಚಿದಾನಂದ ಮೂರ್ತಿಯವರು ಬಿಜೆಪಿ ಕಚೇರಿಗೂ ಭೇಟಿ ನೀಡಿದ್ರು. ಈ ವೇಳೆ ಬಿಜೆಪಿ ಕಚೇರಿಯಲ್ಲಿ ಸಭಾ ಕಾರ್ಯವನ್ನ ಏರ್ಪಡಿಸಲಾಗಿತ್ತು. ಈ ಸಂದರ್ಭದಲ್ಲಿ ಮಾತನಾಡಿದ ಸಚ್ಚಿದಾನಂದ ಮೂರ್ತಿಯವರು, ಕೊರೋನಾ ಸಂಕಷ್ಟದಲ್ಲಿ ಬ್ರಾಹ್ಮಣರ ಸ್ಥಿತಿಗತಿಗಳನ್ನು ಕಂಡು ಮರುಗಿ ನಾನು ಎಂಎಲ್ಎನೂ ಆಗಲ್ಲ, ಎಂಪಿನೂ ಆಗಲ್ಲ, ಮುಂದಿನ 3 ವರ್ಷಗಳ ಕಾಲ ಕರ್ನಾಟಕ ರಾಜ್ಯದ ಬ್ರಾಹ್ಮಣ ಅಭಿವೃದ್ಧಿ ಅಧ್ಯಕ್ಷನಾಗಿ ಒಂದಿಷ್ಟು ಬ್ರಾಹ್ಮಣರಿಗೆ ಸಹಾಯ ಮಾಡುವ ಪ್ರತಿಜ್ಞೆ ಮಾಡಿದ್ದೇನೆ ಎಂದರು. ಇದರ ಜೊತೆಗೆ ಇತ್ತೀಚೆಗೆ ರೂಪುಗೊಂಡ ರಾಜ್ಯ ಬ್ರಾಹ್ಮಣ ಅಭಿವೃದ್ಧಿ ನಿಗಮದಲ್ಲಿ ಯಾವೆಲ್ಲ ಯೋಜನೆಗಳು ಇವೆ ಎಂಬುದರ ಸಂಪೂರ್ಣ ಮಾಹಿತಿಯನ್ನು ಕೂಡ ನೀಡಿದರು. ಯಡಿಯೂರಪ್ಪನವರು ಬ್ರಾಹ್ಮಣ ಸಂಘದ ಅಧ್ಯಕ್ಷರು ಮಾಡಿ ನೀನು ಕೆಲಸ ಮಾಡುವಂತ ಕೊಟ್ಟಿದ್ದಾರೆ. ನಾನು ಅವತ್ತು ಪ್ರತಿಜ್ಞೆ ಮಾಡಿದೆ, ನಾನು ಎಂಎಲ್ಎನೂ ಆಗಲ್ಲ, ಎಂಪಿನೂ ಆಗಲ್ಲ, ಮಂತ್ರಿನೂ ಆಗಲ್ಲ, 3 ವರ್ಷಗಳ ಕಾಲ ಕರ್ನಾಟಕ ರಾಜ್ಯದ ಮಂಡಳಿಯ ಅಧ್ಯಕ್ಷರಾಗಿ ಒಂದಿಷ್ಟು ಬ್ರಾಹ್ಮಣರಿಗೆ ಸಹಾಯ ಮಾಡಬೇಕು ಅಂತ ಪ್ರತಿಜ್ಞೆ ಮಾಡಿ ಅವತ್ತಿನಿಂದ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಹೋರಾಟವನ್ನು ಮಾಡಿ ನಾನು ಕಳೆದ 6ನೇ ತಿಂಗಳು ಅದ್ಭುತವಾಗಿರತಕ್ಕಂಥ ಕಾರ್ಯಾಲಯವನ್ನು ಪ್ರಾರಂಭ ಮಾಡಿ ಸುಮಾರು 108 ಪ್ರಾಧಿಕಾರ ಇದೆ, 108 ಮಂಡಳಿಗಳಿದೆ. ಎಲ್ಲ ಮಂಡಳಿಗಿಂತ ನನ್ನ ಕಾರ್ಯಾಲಯ ಅದ್ಭುತವಾಗಿ ಅತ್ಯುತ್ತಮವಾಗಿದೆ. ನಮ್ಮ ITBTಗಿಂತಲೂ ಚೆನ್ನಾಗಿರ್ತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ಮಿಥಿಕ್ ಸೊಸೈಟಿಯ ನೃಪತುಂಗ ರಸ್ತೆಯಲ್ಲಿರ್ತಕ್ಕಂಥ ಮಿಥಿಕ್ ಸೊಸೈಟಿಯ 3ನೇ ಮಾಡಿನಲ್ಲಿ 3800 ಚದುರಡಿ ಇರ್ತಕ್ಕಂಥ ಜಾಗವನ್ನು ತಗೊಂಡು ಆಧುನಿಕವಾಗಿ ಒಂದು ಕಚೇರಿಯನ್ನ ಯಡಿಯೂರಪ್ಪನ ಮುಖ್ಯಮಂತ್ರಿ, ಯಡಿಯೂರಪ್ಪನವರು ಉಪಮುಖ್ಯಮಂತ್ರಿಗಳು, ಅನೇಕ ಮಂತ್ರಿಗಳ ಮುಖಾಂತರ ಉದ್ಘಾಟನೆಯನ್ನ ಮಾಡಿ 118 ಜನ ಡೈರೆಕ್ಟರ್ಗಳನ್ನ ನೇಮಕ ಮಾಡಿ ಇವತ್ತು ಅನೇಕ ಯೋಜನೆಗಳನ್ನ ಮಾಡಿಕೊಂಡು ಇವತ್ತು ಯೋಜನೆಗಳನ್ನ ತಲುಪಿಸಬೇಕು ಅಂತಕ್ಕಂಥ ಇನ್ನೆಲ್ಲ ಹೊರಟೆ. ನಮಗೆ ಸ್ವತಂತ್ರ ಬಂದು 76-77 ವರ್ಷ ಆಗಿದೆ. ಬ್ರಾಹ್ಮಣ ಅಂತಕ್ಕಂಥ ಸರ್ಟಿಫಿಕೇಟ್ ಕೊಡ್ತಾ ಇರಲಿಲ್ಲ. ನಮ್ಮ ಸಭೆ ಸಮಾರಂಭಗಳಲ್ಲಿ ಬಂದಂತ ಸಂದರ್ಭದಲ್ಲಿ ಆ ಮಂತ್ರಿಗಳು ಶಾಸಕರು ಬಂದಾಗ ನಾವು ಗೀತ್ಬಿಟ್ಟು ನಮಗೂ ಒಂದು ಜಾತಿ ಪತ್ರ ಕೊಡಿ ಅಂತ ಕೇಳ್ತಾ ಇದ್ವಿ. ನಾನು ಅಧ್ಯಕ್ಷ ಆದಾಗಿನಿಂದ ಓಡಾಟವನ್ನ ಮಾಡಿ ಗೋವಿಂದ ಕಾರಜೋಳ ಇರ್ಬೋದು, ಅಶ್ವತ್ಥನಾರಾಯಣ ಇರ್ಬೋದು, ಅಶೋಕ್ ಇರ್ಬೋದು, ನಮ್ಮ ಶ್ರೀನಿವಾಸ ಪೂಜಾರಿ ಇರ್ಬೋದು, ಯಡಿಯೂರಪ್ಪನವರು ಈ ರೀತಿ ಓಡಾಟವನ್ನು ಮಾಡಿ ಕಳೆದ 4-5 ತಿಂಗಳ ಕಾಲ ಓಡಾಟವನ್ನು ಮಾಡಿದ ಮೇಲೆ ಬ್ರಾಹ್ಮಣರಿಗೂ ಸಹಿತ ಬ್ರಾಹ್ಮಣ ಅಂತಕ್ಕಂಥ ಜಾತಿ ಪತ್ರವನ್ನ ಮೊದಲ ಬಾರಿಗೆ ಕರ್ನಾಟಕ ಸರ್ಕಾರ, ಯಡಿಯೂರಪ್ಪನವರ ನೇತೃತ್ವದ ಸರ್ಕಾರ ಕೊಟ್ಟಿದೆ. ನಮ್ಮ ವಿಶೇಷವಾಗಿ ನಮ್ಮ ಕಂದಾಯ ಸಚಿವರು ಮೊನ್ನೆ 24ನೇ ತಾರೀಕು ಅನೌನ್ಸ್ ಮಾಡಿ ನಮಗೂ ಸಹಿತ ಆದಾಯ ಮತ್ತು ಕರ್ನಾಟಕ ರಾಜ್ಯ ಬ್ರಾಹ್ಮಣರ ಅಭಿವೃದ್ಧಿ ಮಂಡಳಿ ನಮ್ಮ ಸರ್ಕಾರ ಪ್ರಾರಂಭ ಮಾಡಿ ನಾನು 7 ತಿಂಗಳ ಆಗಿ ಕಳೆದ 3 ತಿಂಗಳ ಹಿಂದೆ ಕಾರ್ಯಾಲಯ ಎಲ್ಲ ಪ್ರಾರಂಭವಾಗಿ ಅನೇಕ ಯೋಜನೆಗಳು ಹುಟ್ಟಿಕೊಂಡು ಇವತ್ತು ಪುತ್ತೂರಿಗೆ ಪ್ರಥಮವಾಗಿ ಬಂದೆ. ಬೆಳಗ್ಗೆಯಿಂದ ನನ್ನ ಜೊತೆ ಶಾಸಕರು ಇದ್ದು ನನಗೆ ಸ್ವಾಗತ ಕೋರಿ ಬೆಳಗ್ಗೆಯಿಂದ ಸಂಜೆ ತನಕ ಇದ್ದು ಈಗ ತಾನೇ ನಮ್ಮ ಬ್ರಾಹ್ಮಣ ಸಮುದಾಯದ ಜೊತೆ ಒಂದು ಸಂವಾದವನ್ನು ಮಾಡಿದ್ದೇವೆ. ಅನೇಕ ಯೋಜನೆಗಳನ್ನು ತಂದಿದ್ದೇವೆ. ವಿದ್ಯಾರ್ಥಿಗಳಿಗೆ ಸಾಂದೀಪಿನಿ ಯೋಜನೆ, ಆಚಾರ್ಯ ವಿತ್ವಭವನ, ವೇದವನ್ನು ಹೇಳ್ಕೊಡುವಂಥವ್ರಿಗೆ ಚಾಣಕ್ಯ ಆಡಳಿತ ತರಬೇತಿ ಯೋಜನಾ, ಹೆಣ್ಣುಮಕ್ಕಳು ಹಾಸ್ಟೆಲ್ ಇರೋಕ್ಕೆ ಸನ್ನಿಧಿ ಯೋಜನೆ, ಅದೇ ರೀತಿ ಕೈಗಾರಿಕೆಗೋಸ್ಕರ ಸರ್ವ ವಿಶ್ವೇಶ್ವರಯ್ಯ ಯೋಜನೆ ಅಡಿಯಲ್ಲಿ, ಅದೇ ರೀತಿ ಅನ್ನದಾನ ಯೋಜನೆ, 5 ಎಕರೆಗಿಂತ ಕಮ್ಮಿ ಇರತಕ್ಕಂಥ ಜಾಗದಲ್ಲಿ ಕೃಷಿಕರಿಗೆ ಬೋರ್ವೆಲ್ ಹಾಕೊಡುವಂಥದ್ದು, ಮತ್ತು ಸಬ್ಸಿಡಿ ದರದಲ್ಲಿ 3 ಲಕ್ಷ ರೂಪಾಯಿಂದ ಟ್ರ್ಯಾಕ್ಟರ್ ತೊಗೊಂಡ್ರೆ 1 ಲಕ್ಷ ರೂಪಾಯಿ ಸಬ್ಸಿಡಿ ಕೊಡುವಂಥ ಅನ್ನದಾನ ಯೋಜನೆ, ಈ ರೀತಿ ಅನೇಕ ಯೋಜನೆಗಳ ಜೊತೆಯಲ್ಲೂ ಸಹಿತ ಎಲ್ಲ ಕಡೆ ಒಂದು ಗಾಯತ್ರಿ ಭವನ ಆಗಬೇಕು ಅಂತಕ್ಕಂಥ ಆಸೆಯಲ್ಲಿ ಬಂದಿದ್ದೆ. ನಮ್ಮ ಇಲ್ಲಿಯ ಶಾಸಕರು ನನ್ನ ನಿಗಮ ಅಧ್ಯಕ್ಷ ಆದ ನಂತರ ಬಂದು ಪ್ರಥಮ ಬಾರಿಗೆ ನಮ್ಮ ಪುತ್ತೂರಿಗೆ ನೀವೊಂದಿಷ್ಟು ಅನುದಾನವನ್ನು ಕೊಡಬೇಕು, ಒಂದು ಗಾಯತ್ರಿ ಭವನವನ್ನು ಕಟ್ಕೊಡ್ಬೇಕು ಅಂತ ಕೇಳಿದರು. ಈಗಾಗಲೇ ಅವರು ಸರ್ಕಾರದಿಂದ ತಹಸೀಲ್ದಾರ್ಗೆ ಈಗಾಗಲೇ ಲೆಟ್ರ್ ಬರೆದಿದ್ದಾರೆ. ನಮ್ಮ ಬ್ರಾಹ್ಮಣರ ಪ್ರಾಧಿಕಾರಕ್ಕೆ, ಇಲ್ಲಿ ಬ್ರಾಹ್ಮಣರ ಸಂಘಕ್ಕೆ ಸುಮಾರು ಅವ್ರು ಹೇಳಿದ್ದಾರೆ ಒಂದು 200ಕ್ಕೆ 200 ಅಷ್ಟು ಜಾಗವನ್ನು ಕೊಡಿಸ್ಕೊಡ್ತೀನಿ, ಅಲ್ಲಿಗೊಂದು ಸಮುದಾಯ ಭವನ ಕಟ್ಕೊಡಿ ಅಂತ. ಹಾಗೆ ಆ ಸಮುದಾಯ ಕಟ್ಟೋದಕ್ಕೆ ಪ್ರಥಮ ಆದ್ಯತೆಯಾಗಿ ನಾನು ಕೊಡ್ತೀನಿ ಅಂತ ಜೊತೆಲಿ ಅನೇಕ ಯೋಜನೆಗಳು ಸಹಿತ ಪುತ್ತೂರಿಗೆ ತೆಗಬೇಕು, ಎಲ್ಲರಿಗೂ ಸಿಗಬೇಕು ಅಂತ ಸುಮಾರು ನಾವು 12 ಕೋಟಿಯಷ್ಟು ಹಣವನ್ನು ವಿದ್ಯಾಭ್ಯಾಸಕ್ಕೆ ತೆಗೆದಿದ್ದೇವೆ. 9,000 ವಿದ್ಯಾರ್ಥಿಗಳಿಗೆ ಇದನ್ನು ಕೊಡಬೇಕು ಅಂತಕ್ಕಂಥ ಯೋಜನೆ ಇದೆ. 2 ಕೋಟಿಯಷ್ಟನ್ನು ಯಾವ ವೇದವನ್ನು ಕಲಿಯುವಂಥವ್ರಿಗೆ, ವೇದವನ್ನು ಹೇಳ್ಕೊಡುವಂಥವ್ರಿಗೆ ತೆಗೆದಿಟ್ಟಿದ್ದೇವೆ. 5 ಕೋಟಿಯಷ್ಟು ಹಣವನ್ನು ಮನೆಯಲ್ಲಿ ಗುಡಿ ಕೈಗಾರಿಕೆ ಮಾಡ್ತಕ್ಕಂಥ ಚಟ್ನಿ ಪುಡಿ ಮೆಣಸಿನ ಪುಡಿ ಮಾಡ್ತಕ್ಕಂಥವ್ರಿಗೆ ಸಬ್ಸಿಡಿ ಅಷ್ಟು ಹಣವನ್ನು ಕೊಡಬೇಕು ಅಂತ ಯೋಜನೆ ಮಾಡ್ತೀವಿ. ಅನೇಕ ಯೋಜನೆ ಜೊತೆಯಲ್ಲೂ ಸಹಿತ ಬೇರೆಯವರ ಜೊತೆಯಲ್ಲಿ ಕೈಗೂಡಿಸಿ ಒಂದಿಷ್ಟು ಕೆಲಸವನ್ನು ಮಾಡಬೇಕು ಅಂತಕ್ಕಂಥ ಹಿನ್ನೆಲೆ ಇಟ್ಕೊಂಡು ಇಡೀ ಕರ್ನಾಟಕ ರಾಜ್ಯಾದ್ಯಂತ ಪ್ರವಾಸ ಮಾಡುವಂಥ ಸಂದರ್ಭದಲ್ಲಿ ಪುತ್ತೂರಿಗೂ ಬಂದಿದ್ದೀನಿ. ಪುತ್ತೂರಿನಲ್ಲಿ ಸಹಿತ ಬೆಳಗ್ಗೆಯಿಂದ ಎಲ್ಲ ಕಾರ್ಯಕ್ರಮಗಳ ಜೊತೆಯಲ್ಲಿ ವಿಶೇಷವಾಗಿ ನಮ್ಮ ಶಾಸಕರು ಹೇಳಿದ್ದಾರೆ ಜಾಗವನ್ನು ಕೊಡ್ತೀವಿ ಅಂತ, ಅದಕ್ಕೆ ಗಾಯತ್ರಿ ಭವನಕ್ಕೆ ವಿಶೇಷವಾದಂಥ ಅನುದಾನವನ್ನು ಕೊಡ್ತೀನಿ ಅಂತಕ್ಕಂಥ ಭರವಸೆ.